ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾದ ಸೆಪ್ಟೆಂಬರ್ 17 ತಾರೀಕಿಗೆ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ದೇಶದೊಡಮೆ ಪಾಡೊಂದಿತದು ಇನ್ನದ ಅಂಗವಾದ ಸೋಮೇಶ್ವರ ಪುರಸಭಾ ವ್ಯಾಪ್ತಿದ ಕಡಲ ತೀರ ಸ್ವಚ್ಛ ಮಲ್ಪನ ಅಭಿಯಾನ ಪುರಸಭಾ ಮುತಾಲಿಕೆಡು ಬೇತೆ ಬೇತೆ ಸಂಘ ಸಂಸ್ಥೆಗಳ ಸಹಕಾರಡು ಶನಿವಾರ ಕಾಂಡ ನಡಪಾಯಿರು. ಸೆಪ್ಟೆಂಬರ್ 17 ಪ್ರಧಾನಿ ನರೇಂದ್ರ ಮೋದಿಯರನ ಜನ್ಮದಿನಲ ಆದಿತದು ದೇಶಗಲದ 7,000 ಕಿಲೋಮೀಟರ್ದ ಸಮುದ್ರ ತೀರನು ಸ್ವಚ್ಛ ಮಲ್ಪುನ ಮಾಮಲ್ಲ ಅಭಿಯಾನನು ದೇಶದೊರ್ಮೆದ ಅಭಿಯಾನ ಆದ ಅಟನೆ ಮಲ್ದಿದ್ದೇರು. ಸ್ಥಳೀಯ ಆಡಳಿತ ಸಂಸ್ಥೆ ಸೋಮೇಶ್ವರ ಪುರಸಭಾ ಮುತಾಲಿಕೆಡು ಪರಿಸರದ ಬೇತೆ ಬೇತೆ ಸಂಘ ಸಂಸ್ಥೆಗಳ ಸಹಕಾರಡು ಪುರಸಭಾ ವ್ಯಾಪ್ತಿದ ಉಚ್ಚಿಲ ಬಟ್ಟಪ್ಪಾಡಿ ಕೋಟೆ ಬಳಿ ಪೆರಿಬೈಲ್ ಸೋಮೇಶ್ವರ ಪರಿಸರದ ಕಡಲ ತೀರನ್ನು ಸ್ವಚ್ಛ ಮಲ್ತೇರು. ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಮಾತಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡದು ಸಮುದ್ರ ತೀರನ್ನು ಸ್ವಚ್ಛವಾದ ದೀಪುನವು ನಮ್ಮ ಹೊಣೆಗಾರಿಕೆ ಇಂದು ಒಂಜಿ ದಿನಕ್ಕೆ ಸೀಮಿತ ಆವಂದೆ ದುಂಬುದ ದಿನಕ್ಲೆಡು ಇಂದೇನು ದುಂಬರಿಸ ಹೊಡ್ಕೊಂಡು ತೆರಿಪಾಯರು. ನಮಸ್ಕಾರ. ಈ ದಿನ ಸೋಮೇಶ್ವರ ಪುರಸಭೆ ಕೋಟೆಕರ್ ಪಟ್ಟಣ ಪಂಚಾಯಿತಿ ಜಂಟಿಯಾಗಿ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಕಾಲೇಜು ನಿಟ್ಟೆ ವಿಶ್ವವಿದ್ಯಾನಿಲಯದ ಸಹಭಾಗಿತ್ವದಲ್ಲಿ ನಾವು ಈ ದಿನ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಂಟಿಯಾಗಿ ನಿರ್ವಹಿಸುವಂಥ ಕಾರ್ಯಕ್ರಮದಲ್ಲಿ ನಾವು ಸೋಮೇಶ್ವರ ಈ ಕಡಲ ತೀರದಲ್ಲಿ ಸ್ವಚ್ಛ ಸಾಗರ ಸುರಕ್ಷಾ ಸಾಗರದ ಒಂದು ಆಂದೋಲನದಲ್ಲಿ ನಾವು ಇವತ್ತು ಎಲ್ಲ ಸೇರಿದೆ. ಸಂಘ ಸಂಸ್ಥೆಗಳು ಹಲವರು ಸೇರಿ ಬೆಳಿಗ್ಗೆ 5 ಗಂಟೆಯಿಂದ ಶುರು ಮಾಡಿದ್ದೇವೆ ಅಲ್ಲಲ್ಲಿ. ಹಾಗೆ ಇವತ್ತು ಸೋಮೇಶ್ವರ ಪೆರಿಬೈಲ್ ಬಟ್ಟಪಾಡಿ ಏರಿಯಾದಲ್ಲಿ ಈಗ 3 ತಂಡಗಳಾಗಿ ನಾವು ಅಲ್ಲಲ್ಲಿ ನಿರ್ವಹಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಪರಿಸರ ಪ್ಲಾಸ್ಟಿಕ್ ಅನ್ನು ನಿರ್ಮೂಲನೆ ಮಾಡುವ ಅಲ್ಲಿ ಎಲ್ಲರೂ ಸಹಕಾರ ಮಾಡಬೇಕು. ಇವತ್ತು ಪ್ಲಾಸ್ಟಿಕ್ ಒಂದು ಮಾರಕವಾಗಿ ಯಾವ ರೀತಿಯ ಪರಿಸ್ಥಿತಿಯನ್ನು ಉಂಟು ಮಾಡಿದೆ ಅಂತ ಸಾರ್ವಜನಿಕರು ಅರಿತು ನಮ್ಮಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ನಾವು ಇವತ್ತು ಬಂದಂಥ ಎಲ್ಲರಿಗೂ ಕೂಡ ನಾವು ಪ್ರತಿಜ್ಞಾವಿಧಿಯನ್ನು ಕೂಡ ಸರ್ಕಾರದ ನಿರ್ದೇಶನದಂತೆ ನಾವು ನಿರ್ವಹಿಸಿದ್ದೇವೆ. ಎಲ್ಲರೂ ಕೂಡ ಸಾರ್ವಜನಿಕರು ಇಂಥ ಕಾರ್ಯಕ್ರಮದಲ್ಲಿ ಸಹಕರಿಸಬೇಕಾಗಿ ನಾವು ಕೇಳಿಕೊಳ್ಳುತ್ತೇನೆ. ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿದೆ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೂ ಎಲ್ಲರೂ ಭಾಗವಹಿಸಲಿಕ್ಕೆ ಕೋರಿಕೊಳ್ಳುತ್ತೇನೆ. ಅಂಚನೆ ಕಜವು ತ್ಯಾಚಲೆನು ಒಲ್ಪ ದಕ್ಕಂದೆ ಸ್ವಚ್ಛತೆಯನ್ನು ಕಾತೊನ್ನ ಪ್ರತಿಜ್ಞಾ ವಿಧಿಲ್ನ ಮತ್ತಡಿ ಬೋಧಿಸಾಯರು. ಪ್ರಧಾನಿ ನರೇಂದ್ರ ಮೋದಿಯರು ಪರಿಸರ ಸಂರಕ್ಷಣೆ ಸ್ವಚ್ಛತೆಗೆ ಮಲ್ಲ ಆದ್ಯತೆ ಕೊರೊಂದುಲ್ಲೇರು. ಅಂಚಾದು ಇನಿ ಅರಣ ಪುಟ್ಟು ದಿನದ ಅಂಗವಾದ ದೇಶದೊರ್ಮೆ 7,000 ಕಿಲೋಮೀಟರ್ ದಾತು ಕಡಲ ತೀರನು ಸ್ವಚ್ಛತೆದ ಅಭಿಯಾನದ ಅಂಗವಾದ ಸೋಮೇಶ್ವರ ಪುರಸಭಾ ವ್ಯಾಪ್ತಿದ ಕಡಲ ತೀರನು ಸ್ವಚ್ಛ ಮಲ್ತೊಂದುಲ್ಲ ಪಂಡದು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಸತೀಶ್ ಕುಂಪಾಲ ತೆರಿಪಾಯರು. ಇವತ್ತು ಸೆಪ್ಟೆಂಬರ್ 17ನೇ ತಾರೀಕು ನಮ್ಮ ದೇಶದ ಇಡೀ ವಿಶ್ವವೇ ಮೆಚ್ಚಿದಂಥ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಈ ಹುಟ್ಟಿದ ದಿನದಂದು ಇವತ್ತು ಇಡೀ ಎಲ್ಲ ಜನರಿಗೆ ನಾನು ಪ್ರಥಮತವಾಗಿ ಈ ಒಂದು ಮೋದಿಯವರ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ನಡೆಯುವಂಥ ಎಲ್ಲ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಯಾರೆಲ್ಲ ತೊಡಗಿಸಿಕೊಂಡಿದ್ದಾರೆ ಅವರಿಗೆಲ್ಲರಿಗೂ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ನಮ್ಮ ನರೇಂದ್ರ ಮೋದಿಯವರ
ಯಾವ ಸಂಕಲ್ಪ ಇದೆ, ಈ ದೇಶವನ್ನು ವಿಶ್ವಗುರುವನ್ನಾಗಿ ಮಾಡಬೇಕೆನ್ನುವ ಸಂಕಲ್ಪ ಇದೆ, ಅದನ್ನು ಇಡೀ ದೇಶದಲ್ಲಿ ಅಳವಡಿಸುವ ಮುಖಾಂತರ ಇವತ್ತು ಎಲ್ಲ ಕಡೆ ಕೆಲಸ ಕಾರ್ಯಗಳು ನಡೀತಾ ಉಂಟು. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರಾವಳಿ ಕಲ್ಯಾಣ ಪರಿಷತ್ ಇದರ ಒಂದು ಹಿನ್ನೆಲೆಯಲ್ಲಿ ಅದರ ಅಡಿಯಲ್ಲಿ ನಡೆಯುವಂಥ ಪರಿವಾರಣ ಸಂಘಟನೆಯ ನೇತೃತ್ವದಲ್ಲಿ ಎಲ್ಲ ಊರಿನ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಇವತ್ತು ನಮ್ಮ ಉದ್ದಕ್ಕೆ ಸುಮಾರು 3 ಕಿಲೋಮೀಟರ್ ಉದ್ದಕ್ಕೆ ಸ್ವಚ್ಛ ಸಾಗರ ಎಂಬ ಸುರಕ್ಷಿತ ಸಾಗರ ಮತ್ತು ಸ್ವಚ್ಛ ಸಾಗರ ಎಂಬ ಸಂಕಲ್ಪದೊಂದಿಗೆ ಇವತ್ತು ಸಮುದ್ರ ಬದಿಯನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಾಂತರ ಇವತ್ತು ಬೆಳಿಗ್ಗೆ 7 ಗಂಟೆಗೆ ಪ್ರಾರಂಭ ಆಗಿರುವಂಥ ಈ ಒಂದು ಸಂಕಲ್ಪದ ಕೆಲಸ ಕಾರ್ಯಗಳು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು. ಈ ಒಂದು ಸ್ವಚ್ಛ ಕಾರ್ಯಕ್ರಮದಲ್ಲಿ ನಮ್ಮ ಕನಚೂರು ಸಂಸ್ಥೆಯ ವಿದ್ಯಾರ್ಥಿಗಳು ಕೂಡ ನಮ್ಮೊಟ್ಟಿಗೆ ಭಾಗವಹಿಸಿದ್ದಾರೆ. ಜೊತೆಗೆ ಈ ಪರಿಸರದ ಸೋಮೇಶ್ವರ, ಉಳ್ಳಾಲ, ನಮ್ಮ ಕೋನಾಜೆ, ಈ ಪರಿಸರದ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಪೂರ್ತಿಯಾಗಿ ಇವತ್ತು ಬೆಳಿಗ್ಗೆ ಹೆಚ್ಚು ಕಡಿಮೆ 6:30 ಗಂಟೆಯಿಂದ ಪ್ರಾರಂಭ ಆದಂಥ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಎಲ್ಲ ಕಡೆ. ಸೋಮೇಶ್ವರ ಪುರಸಭಾ ಆರೋಗ್ಯಾಧಿಕಾರಿ ಶ್ರೀಮತಿ ಲಿಲ್ಲಿ ನಾಯರ್, ಮ್ಯಾನೇಜರ್ ಕೃಷ್ಣ, ಕೋಟೆಕರ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಶ್ರೀಮತಿ ಮಾಲಿನಿ, ಆರೋಗ್ಯಾಧಿಕಾರಿ ವಿಕ್ರಮ್, ಸಿಬ್ಬಂದಿ ಆನಂದ್, ಪ್ರಮುಖರು ಚಂದ್ರಶೇಖರ್ ಉಚ್ಚಿಲ್, ಜಿತೇಂದ್ರ ಶೆಟ್ಟಿ, ಹೇಮಂತ್ ಶೆಟ್ಟಿ, ನಾರಾಯಣ್ ಕುಂಪಲ, ಪ್ರವೀಣ್ ಬಸ್ತಿ, ವಿಶ್ವನಾಥ್ ಕೊಲ್ಯ, ರಾಜೇಶ್ ಕೊಲ್ಯ, ದಯಾನಂದ್ ತೊಕ್ಕೋಟು, ಅನಿಲ್ ಬಗಂಬಿಲ, ಕೋಟೆಕಾರ್ ಬೊಕ್ಕ ಸೋಮೇಶ್ವರ ಪಂಚಾಯತ್ ಸಿಬ್ಬಂದಿಲು ಸ್ವಚ್ಛತಾ ಅಭಿಯಾನಡು ಪಾಲ್ಪಡೆದಿದ್ದರು.
ಸರ್ಕಾರದ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಎಂಬ ಯೋಜನೆಯ ಅಡಿಯಲ್ಲಿ ದೇಶದ 7,500 ಕಿಲೋಮೀಟರ್ ಕಡಲ ತೀರದ ಸ್ವಚ್ಛತಾ ಕಾರ್ಯದ ಅಡಿಯಲ್ಲಿ ನಾವು ಕಣಚೂರು ಸಂಸ್ಥೆಯ ವಿದ್ಯಾರ್ಥಿಗಳು ಸೋಮೇಶ್ವರ ಸಮುದ್ರ ತೀರದಲ್ಲಿ ಬಂದು ಸ್ವಚ್ಛತೆಯನ್ನು ಪಾಲ್ಗೊಂಡಿದ್ದೇವೆ. ಇದು ನಮ್ಮ ಜವಾಬ್ದಾರಿಯಾಗಿದೆ. ನಮ್ಮ ಸಾಗರವನ್ನು ಸ್ವಚ್ಛತೆಯಾಗಿಡುವುದು ನಮ್ಮ ಜವಾಬ್ದಾರಿಯಾಗಿದೆ.